ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ತಮ್ಮ ವಾರ್ಡ್ಗಳ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಹೇಳಿದರು. ನನ್ನ ಕೋಟ್ ವಾರ್ಡಿನ ಜನತೆ ಇವತ್ತು ಕಳೆದ ಸಲಕ್ಕಿಂತಲೂ ಹೆಚ್ಚಿನ ಒಂದು ಮತದ ಅಂತರದಿಂದ ಅವರು ಇವತ್ತು ನನ್ನನ್ನು ಪುನರಾಯ್ಕೆ ಮಾಡಿದ್ದಾರೆ. ಇದರ ಅರ್ಥ ಅಭಿವೃದ್ಧಿ ಪರವಾಗಿ ಅವರು ಇವತ್ತು ಮತವನ್ನು ಚಲಾವಣೆ ಮಾಡಿದ್ದಾರೆ ಎನ್ನುವಂಥದ್ದು ಇವತ್ತು ಸಾಬೀತಾಗಿದೆ. ಇವತ್ತು ನನಗೆ ಜವಾಬ್ದಾರಿ ಹೆಚ್ಚಾಗಿದೆ. ಹೆಚ್ಚಿನ ಅಂತರದಿಂದ ಅವರು ಗೆಲ್ಲಿಸಿರೋದ್ರಿಂದ ಇವತ್ತು ನನ್ನ ವಾರ್ಡಿನ ಜನತೆ ಏನಿದ್ದಾರೆ ಅವರ ಆಶೋತ್ತರಗಳೇನಿದೆ ಅದಕ್ಕೆ ಸ್ಪಂದನೆ ಕೊಡುವಂಥ ಒಂದು ಮಹತ್ತರವಾದ ಜವಾಬ್ದಾರಿ ಇನ್ನೂ ಹೆಚ್ಚಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನನ್ನ ಕ್ಷೇತ್ರದ ಸಮಸ್ತ ಮತದಾರರಿಗೆ ನಾನು ಹೃತ್ಪೂರ್ವಕವಾಗಿ ಈಗ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹಗಲಿರುಳು ನನ್ನ ಜೊತೆಗೆ ನನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿದ್ದೆ ಇಲ್ಲದೇನೆ ಎಷ್ಟೇ ಸುಸ್ತಾದರೂ ಕೂಡ ಅವತ್ತು ಎಲ್ಲ ಕಡೆ ಎಲ್ಲ ಮನೆ ಭೇಟಿ ಮಾಡುವುದರ ಮೂಲಕ ಯಾಚನೆಯನ್ನು ಮಾಡುವುದರ ಮೂಲಕ ನನ್ನ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಅದೇ ರೀತಿಯಲ್ಲಿ ನನ್ನ ಮೇಲೆ ಭರವಸೆಯನ್ನು ಇಟ್ಟು ಇವತ್ತು ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ನನ್ನ ಪಕ್ಷದ ಎಲ್ಲ ಮುಖಂಡರುಗಳಿದ್ದಾರೆ ಅವರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಿದೆ, ಕೋಟ್ ವಾರ್ಡಿದೆ, ಅಲ್ಲಿಯ ಜನರ ಅಪೇಕ್ಷೆ ಏನಿದೆ ಅದರ ರೀತಿಯಲ್ಲಿ ಇವತ್ತು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. ಯಾವುದೇ ರೀತಿಯಲ್ಲಿ ಅವರು ಕೊಟ್ಟಂಥ ಗೌರವ ಇದೆ ಅದಕ್ಕೆ ಧಕ್ಕೆ ತರದಂಥ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾನು ಕೆಲಸ ಕಾರ್ಯಗಳನ್ನು ನಾನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಇವತ್ತು ನಿಮ್ಮ ಮೂಲಕ ನಾನು ನನ್ನ ಕಂಕನಾಡಿ ಬಿ ವಾರ್ಡಿನ ಸಮಸ್ತ ಜನರಿಗೆ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಹಿರಿಯವರು ಕಿರಿಯವರು ಎಲ್ಲ ಧರ್ಮದವರು ನನಗೆ ಆಶೀರ್ವದಿಸಿ ನಾನು ಮಾಡಿದ ಕೆಲಸಕ್ಕೆ ಅದು ಶ್ರೀರಕ್ಷೆಯಾಗಿತ್ತು. ನಾವು ಯಾವಾಗಲೂ ಕೆಲಸ ಮಾಡಿದರೆ ಜನರು ನಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ನಾನು ಇದು ಕಂಕನಾಡಿ ಬಿ ವಾರ್ಡ್ನ ನನಗೆ ಸಿಕ್ಕಿದಂಥ ಜಯ ಸಾಕ್ಷಿ. ನನಗೆ ಅದು ಮಕ್ಕಳಿಂದ ಹಿರಿಯವರವರೆಗೆ ನನಗೋಸ್ಕರ ಅವರು ಪ್ರಾರ್ಥನೆ ಮಾಡಿದ್ದಾರೆ, ನನಗೋಸ್ಕರ ಕ್ಯಾಂಪೇನಿಂಗ್ ಮಾಡಿದ್ದಾರೆ. ಆದರೆ ಕ್ಯಾಂಪೇನಿಂಗ್ ಮಾಡೋದು ಅವರು ಓಪನ್ ಆಗಿ ಮನೆಗೆ ಹೋಗಿ ಕ್ಯಾಂಪೇನಿಂಗ್ ಮಾಡಲಿಲ್ಲ. ಬಟ್ ಸಮಸ್ತ ನಾನು ಕಂಕನಾಡಿ ವಾರ್ಡಿನ ಮತದಾರರಿಗೆ ಮಾತ್ರ ಅಲ್ಲ ಸಮಸ್ತ ಜನರಿಗೆ ನಾನು ಧನ್ಯವಾದ ಅರ್ಪಿಸ್ತಿದ್ದೇನೆ. 30 ವರ್ಷದಿಂದ ಇಷ್ಟರ ತನಕ ಕಾಣದ ಈ BJP ಪದವ ಸೆಂಟ್ರಲ್ ವಾರ್ಡ್ ಈ ಸಲ ಮೊದಲನೇ ಸಲ BJP ಭರ್ಜರಿ ಬಹುಮತದಿಂದ ಗೆದ್ದಿದೆ. ಆದ ಕಾರಣ ನಾನು ತಿಳಿಸುವುದೇನೆಂದರೆ ನನ್ನ ಈ ಭರ್ಜರಿ ಬಹುಮತಕ್ಕೆ ಕಾರಣರಾದ ನಮ್ಮ ವಾರ್ಡಿನ ಮೊದಲನೇದಾಗಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್, ಎರಡನೇದಾಗಿ ನಮ್ಮ MLA ವೇದವ್ಯಾಸ್ ಕಾಮತ್ ಹಾಗೂ ಕಾರ್ಯಕರ್ತರು ಮತ್ತು ವಾರ್ಡಿನ ಪ್ರಮುಖರು ಎಲ್ಲರಿಗೂ ಸೇರಿ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ. ಇನ್ನೊಂದು ಮತದಾರ ಬಾಂಧವರು ನನ್ನನ್ನು ತುಂಬ ಸುಮಾರು 700 ಓಟಿಗೆ ನಾನು ವಿನ್ ಆಗಿದ್ದೇನೆ. ಇನ್ನು ಪದವ ವಾರ್ಡ್ನಲ್ಲಿ 30 ವರ್ಷದಲ್ಲಿ ನಡೆಯದ ಕಾಮಗಾರಿಯನ್ನು ನಾನು ಖಂಡಿತ ಈ ಕಾಮಗಾರಿಯನ್ನು ನಡೆಸ್ತೇನೆಂದು ಈ 5 ವರ್ಷದಲ್ಲಿ ಅಭಿವೃದ್ಧಿ ಮಾಡುತ್ತೇನೆಂದು ನಾನು ಮತದಾರರಿಗೆ ಎಲ್ಲರಿಗೂ ನನ್ನ ವಾರ್ಡ್ನ 35 ನಂಬರ್ನ ಮತದಾರರೆಲ್ಲರಿಗೂ ನನ್ನ ಅಭಿನಂದನೆಗಳು. ತುಂಬ ಖುಷಿ ಆಗ್ತದೆ, ತುಂಬ ಅಂದರೆ ತುಂಬ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಪಚ್ಚನಾಡಿಯಲ್ಲಿ BJP ವಿಜಯ ಆಗಿದೆ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಬಟ್ ಇದು ನನ್ನ ಒಬ್ಬಳದೇ ಇದಲ್ಲ ವಿಜಯ, ನಮ್ಮ ಪಚ್ಚನಾಡಿ ವಾರ್ಡಿನ ಎಲ್ಲ BJP ಕಾರ್ಯಕರ್ತರ ವಿಜಯ. ಸೊ ತುಂಬ ಶ್ರಮ ಪಟ್ಟಿದ್ದಾರೆ. ಆ ಶ್ರಮಕ್ಕೆ ಇವತ್ತು ನಮಗೆ ಪ್ರತಿಫಲ ಸಿಕ್ಕಿದೆ. ಅತ್ಯಧಿಕ ಬಹುಮತಗಳಿಂದ BJPಯು ಪಚ್ಚನಾಡಿಯಲ್ಲಿ ಇದು ನನಗೆ ತುಂಬ ಖುಷಿಯಾಗ್ತದೆ. ಕಮಲ 29 BJP ಪಕ್ಷದಿಂದ ಅತ್ಯಂತ ಅಧಿಕ ಮತಗಳಿಂದ ಜಯಗಳಿಸಿದ್ದೇನೆ. ವಾರ್ಡನ್ನು ಜನರ ಎಲ್ಲ ಬೆಂಬಲಗಳನ್ನು ಈಡೇರಿಸುತ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಇನ್ನು ಮುಂದುವರಿಸುತ್ತೇನೆ. ಮೊದಲಿಗೆ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನನ್ನೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಗಲಿರುಳು ಕಾರ್ಯಕರ್ತರು ದುಡಿದಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು. ಬೋಳಾರ ವಾರ್ಡ್ನಿಂದ ಭಾನುಮತಿ PS ನಾನು ಜಯಗಳಿಸಿದ್ದೇನೆ. ಬೋಳಾರದ ವಾರ್ಡಿನ ಎಲ್ಲ ಇದಕ್ಕೆ ಮೊದಲು ಆದ್ಯತೆ ನೀಡುತ್ತೇನೆ. ಮತ್ತು ನನ್ನ ಗೆಲುವಿಗೆ ನನ್ನ ಹಿರಿಯ ನಾಗರಿಕರು, ನನ್ನ ಹಿತೈಷಿಗಳು, ನನ್ನ
ಕಾರ್ಯಕರ್ತರು ಹಾಗೂ ನನ್ನ ಅಪಾರ ಬಂಧು ಮಿತ್ರರಿಗೆ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾವು ಗೆಲುವು ನಿರೀಕ್ಷೆ ಮಾಡಿದ್ದೀವಿ ಸರ್. ಪ್ರಪ್ರಥಮ ಬಾರಿಗೆ ಶೋಭಾಗಲಿ BJP ಬರ್ತಿರೋದು. ಮಿಥುನ್ ರೈ ಮತ್ತು ಲೋಬನನ್ನು ಸೋಲಿಸಿದ ಸಂತೋಷ ನಮಗಿದೆ. ಮುಂದೆ ಎಲ್ಲ ರೀತಿಯಲ್ಲಿ ಕಾರ್ಯವನ್ನು ಮಾಡುವಂಥ ಅಭಿಲಾಷೆಯನ್ನು ಇಟ್ಕೊಂಡಿದೆ ಸರ್. ಮೊದಲಿಗೆ ನನ್ನ ವಾರ್ಡಿನ ನನ್ನೆಲ್ಲ ಮತದಾರ ಬಾಂಧವರಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 45ನೇ ಪೋರ್ಟ್ ವಾರ್ಡಿನ 2013 ಚುನಾವಣೆಯಲ್ಲಿ ನಿಲ್ಲುವ ಸಂದರ್ಭದಲ್ಲಿ ಯಾವ ಭರವಸೆಯನ್ನು ನನ್ನ ಮೇಲೆ ಇಟ್ಟಿದ್ದರೋ ಆ ಭರವಸೆಯನ್ನು ಇವತ್ತು ನಾನು ಈಡೇರಿಸಿದಲ್ಲಿ ನನ್ನ ಮತದಾರ ನನಗೆ ತೃಪ್ತಿಯಾದಂದು ರಿಸಲ್ಟನ್ನು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಕೂಡ ವಾರ್ಡಿನ ಯಾವುದು ಅಭಿವೃದ್ಧಿ, ಯಾವುದು ನನ್ನ ವಾರ್ಡಿನ ಮತದಾರ ಒಂದು ಆಶೆ ಈಡೇರಿಸಬೇಕು ಕೆಲವು ವ್ಯವಸ್ಥೆಯಲ್ಲಿ ಉಂಟು. ಖಂಡಿತವಾಗಿಯೂ 45ನೇ ಪೋರ್ಟ್ ವಾರ್ಡ್ ಸರ್ವಧರ್ಮ ಪ್ರೀತಿ ವಿಶ್ವಾಸದೊಂದಿಗೆ ಸರ್ವ ಜನಾಂಗದೊಟ್ಟಿಗೆ ಸೇರಿಕೊಂಡು ಅಭಿವೃದ್ಧಿಯೊಂದಿಗೆ ರಾಜ್ಯಕ್ಕೆ ಇಲ್ಲದೆ ಪಕ್ಷಾತೀತಾಗಿ ಯಾವುದೇ ವ್ಯವಸ್ಥೆ ಇಲ್ಲದೆ ನಾವು ಎಲ್ಲರನ್ನೊಟ್ಟಿಗೆ ಸೇರಿಸಿ 45ನೇ ಪೋರ್ಟ್ ವಾರ್ಡಿನ ಒಂದು ಅಭಿವೃದ್ಧಿಯಾಗಿ ಮಾದರಿ ವಾರ್ಡ್ ಮಾಡುವ ಮುಂದಿನ ನನ್ನ ದೊಡ್ಡ ಆಲೋಚನೆ ಆಗಿರ್ತದೆ. ಮತದಾರ ಬಾಂಧವರೇ, ನಾನು ಹೇಳುವುದಾದರೆ ರಾಜ್ಯಕ್ಕೆ ಗಾಡ್ ಫಾದರ್ ಅಂತ ಹೇಳ್ಬೋದು. ಮಾಜಿ ಮೇಯರ್ ಯಾವ ಥರ ಮಾಡಿದ್ದಾರೆ, ಒಬ್ಬ ನಗರ ಪಾಲಿಕೆ ಸದಸ್ಯರಾಗಿ ನಾನೇನು ಮಾಡಿದ್ದೇನೆ, ಹೊಸ ಮುಖ ಆಗಿ ಅನಿಲ್ ಅವರು ಏನು ಮಾಡಿದ್ದಾರೆ, ಎಲ್ಲ ಅವರು ಆಲೋಚನೆ ಮಾಡಿ ಕೊನೆಗೆ ಅವರ ನಿರ್ಣಯ ಇವತ್ತು ನನ್ನ ರಿಸಲ್ಟ್ ಆಗಿರ್ಬೋದು. ಮತದಾರ ಬಾಂಧವರಿಗೆ ಮಗದೊಮ್ಮೆ ನಾನು ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಘೋಷಣೆ ಆಗ್ತಾಯಿದೆ. ನಾನು ದೇರೆಬೈಲ್ 24ನೇ ವಾರ್ಡಿನಿಂದ ನನ್ನ ವಾರ್ಡ್ ಮೀಸಲಾತಿ ಬದಲಾವಣೆ ಆದ್ದರಿಂದ ಇನ್ನೊಂದು ವಾರ್ಡ್ನಲ್ಲಿ ಸ್ಪರ್ಧಿಸುತ್ತಿದ್ದೇನೆ. ಈ ವಾರ್ಡ್ಗೆ ಜೊತೆಗೆ ಇನ್ನೊಂದು 3 ಬೂತು ಈ ವಾರ್ಡಿಗೆ ಸೇರಿದೆ, ಪ್ರಶಾಂತ್ ನಗರ, ನೆಕ್ಕಿಲಗುಡ್ಡೆ, ರೋಹಿತ್ ನಗರ. ಆದರೂ ಆ ಭಾಗದ ನಮ್ಮ ವಾರ್ಡ್ನ ಮತ್ತು ಹೊಸ ವಾರ್ಡ್ನ ಮತದಾರರನ್ನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗಿಯೂ ನಾನು ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆ ಭಾಗದ ಜನರ ಇಚ್ಛೆಯನ್ನು ಪೂರೈಸ್ತೇನೆ ಮತ್ತು ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡುವಂಥ ಕಾರ್ಯಕ್ರಮಗಳನ್ನು ಕಳೆದ 4 ಅವಧಿಯಲ್ಲಿ ನಾನು ಎಲ್ಲ ವಾರ್ಡ್ಗಳಲ್ಲಿ ನಾನು ಪ್ರತಿನಿಧಿಸುವ ವಾರ್ಡ್ನಲ್ಲಿ ಮಾಡಿದ್ದೇನೆ. ಈ ವಾರ್ಡ್ನಲ್ಲಿ ಸಹ ಅತ್ಯುತ್ತಮವಾಗಿ ಕೆಲಸ ಮಾಡ್ತೇನೆಂದು ನಾನು ಪ್ರಮಾಣ ಮಾಡ್ತೇನೆ. ಪಕ್ಷದ ಅಭ್ಯರ್ಥಿಯಾಗಿ ಬೆಂಗರೆಯ 60ನೇ ವಾರ್ಡ್ನಲ್ಲಿ ನಾನು ಸ್ಪರ್ಧಿಸಿದ್ದೆ. ಕಳೆದ 10 ವರ್ಷಗಳಲ್ಲಿ ಬೆಂಗರೆಯ ಪ್ರತಿಯೊಂದು ಸಮಸ್ಯೆಯಲ್ಲಿ ಜಾತಿ ಧರ್ಮ ಭೇದವನ್ನು ನೋಡದೆ ಪ್ರತಿಯೊಂದು ಸಮಸ್ಯೆಯಲ್ಲಿ ನಾನು ಭಾಗಿಯಾಗಿ ಸಾಮಾಜಿಕ ರಂಗದಲ್ಲಿ ಗುರುತಿಸಿಕೊಂಡು ಹಲವು ರೀತಿಯ ಹೋರಾಟಗಳನ್ನು, ಮೂಲಭೂತ ಸೌಕರ್ಯಕ್ಕಾಗಿ ಹಲವು ರೀತಿಯ ಹೋರಾಟಗಳನ್ನು ಮಾಡಿದ್ದೇನೆ ನಾನು. ಅದೇ ರೀತಿ ಅದನ್ನು ಇವತ್ತು ನಮಗೆ ಮತದಾರರು ನಮ್ಮನ್ನು ಆಶೀರ್ವದಿಸಿ ಅಲ್ಲಿ ನಮಗೆ ಅತ್ಯಂತ ಬಹುಮತದಿಂದ ನಮಗೆ ಅಲ್ಲಿ ಚುನಾವಣೆಯಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಜನತೆಯ ನಿಲುವಾಗಿದೆ, SDP ಯ ಗೆಲುವು.